ಮಂಗಳೂರು ಶಕ್ತಿಪೂರ್ವ ಪ್ರಾಥಮಿಕ ಶಾಲೆ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ದತ್ತನಗರದ ಕಸ್ಟಮ್ಸ್ ಕಾಲೋನಿಯಲ್ಲಿ ಕೋವಿಡ್ ಜಾಗೃತಿ ಬೀದಿ ನಾಟಕದ ಉದ್ಘಾಟನಾ ಸಮಾರಂಭ ನಡೆಯಿತು. ಕೋವಿಡ್ ಜಾಗೃತಿಯ ಬೀದಿ ನಾಟಕದ ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಅಶೋಕ್ ಎಚ್ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬೀದಿ ನಾಟಕದ ಮೂಲಕ ಶಕ್ತಿ ವಿದ್ಯಾಸಂಸ್ಥೆಯ ಶಿಕ್ಷಕರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ತೆಗೆದುಕೊಂಡ ಆಸಕ್ತಿಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಕೋವಿಡ್-19 ಪ್ರಕರಣಗಳ ಅಂಕಿಅಂಶಗಳನ್ನು ವಿಶ್ಲೇಷಿಸುವಾಗ ಅಕ್ಷರಾಭ್ಯಾಸ ಇಲ್ಲದಿರುವವರಿಗಿಂತ ಅಕ್ಷರಾಭ್ಯಾಸವನ್ನ ಪಡೆದಿರುವವರು ಹೆಚ್ಚು ಅಜ್ಞಾನ ಹಾಗೂ ನಿರ್ಲಕ್ಷ್ಯ ಹೊಂದಿದ್ದಾರೆ ಎಂದು ಹೇಳಿದರು. 87% ಲಿಟ್ರೇಸಿ ದಕ್ಷಿಣ ಕನ್ನಡ. ನಾನು RCH ಆಗಿದ್ದಾಗ ನೋಡಿದ್ದೀವಿ. ಈಗ ವ್ಯಾಕ್ಸಿನ್ ಶಾರ್ಟ್ಲಿಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಈಗ ಮೀಟಿಂಗ್ ನಡೀತಾ ಇದೆ. ಮೋಸ್ಟ್ ಪ್ರಾಬ್ಲಿ ವಿ ಆರ್ ಗೆಟಿಂಗ್ ವ್ಯಾಕ್ಸಿನ್ ಮಂಡೇ ಅನ್ನುವಂಥದ್ದು ಬಂದಿದೆ. ಆದರೂ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮೋಸ್ಟ್ಲಿ ಪಲ್ಸ್ 4 ಬಿಫೋರ್ ಆದರೂ ಆಗ್ಬೋದು ವ್ಯಾಕ್ಸಿನ್, ಅಥವಾ ನಂತರ ಆಗಬಹುದು. ಈಗಾಗಲೇ ಡೆಮೋಸ್ ನಿನ್ನೆನೇ ಮಾಡಿಬಿಟ್ಟಿದ್ದೀವಿ ಯಾವ ಥರದಲ್ಲಿ ಆಗಬೇಕನ್ನುವಂಥದ್ದು. ಲಿಟ್ರೇಸಿ ರೇಟ್ ಇದ್ದರೆ ನಾನು ಆ್ಯಸ್ ಎ ಪಬ್ಲಿಕ್ ಹೆಲ್ತ್ ಕೇಡರ್ ಮೇಡಮ್ ಮಾತಾಡ್ತಾ ಇರೋದು, ಭಾಳಷ್ಟು ಪ್ರಾಬ್ಲಮ್ ಕಾರ್ಪೊರೇಟ್ರು ಇದ್ದಾರೆ ಮೇಡಮ್. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಸುಶಿಕ್ಷಿತ ಜಿಲ್ಲೆ, ಸುಶಿಕ್ಷಿತವಾಗಿ ಏನು ಇಲಾಖೆ ಹೇಳುತ್ತೆ ಅದಕ್ಕೆ ಕೋಆಪರೇಟ್ ಮಾಡಬೇಕಂತ ಹೇಳುತ್ತೆ. ಮತ್ತೊಮ್ಮೆ ಎಲ್ಲರನ್ನು ವಂದಿಸ್ತಾ ನನ್ನ ಮಾತನ್ನು. ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸುವುದು, ಯಾವುದೇ ರೀತಿಯ ಭಯವನ್ನ ಪಡದೆ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಿ ಸಮಾಜದಲ್ಲಿ ಬದುಕುವುದು ಈ ನಾಟಕದ ಉದ್ದೇಶವಾಗಿದೆ. ಮುಂದಿನ ದಿನಗಳಲ್ಲಿ ಲಸಿಕೆ ಬರುವ ತನಕ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು. ಸಾಮಾಜಿಕ ಅಂತರವನ್ನ ಕಾಪಾಡುವುದು, ರೋಗದ ಲಕ್ಷಣ ಕಂಡುಬಂದರೆ ವೈದ್ಯರನ್ನ ಸಂಪರ್ಕಿಸುವುದು, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದೇ ಇದರ ಸಾರಾಂಶ. ಇದರಲ್ಲಿ ಶಕ್ತಿ ವಿದ್ಯಾಸಂಸ್ಥೆಯ ಶಿಕ್ಷಕ ಶಿಕ್ಷಕೇತರರು ಅಭಿನಯಿಸಿದ್ದಾರೆ. ದಯವಿಟ್ಟು ನೀವು ಹೊರಗೆ ಬರಬೇಡಿ. ನಿಮಗೆ ಕೊರೋನಾ ವೈರಸ್ ಇದೆ. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ನಿಮ್ಮಿಂದ ಅವರಿಗೆ ವೈರಸ್ ಬಂದ್ಬಿಟ್ರೆ ಅವರಿನ್ನು ಬಾಳಿ ಬದುಕಬೇಕಾದವರು. ದಯವಿಟ್ಟು ಕ್ಷಮಿಸಮ್ಮ. ನಿನ್ನ ಅಟ್ಟಹಾಸದ ಗಡಿ ರೇಖೆನ ಮೀರೋಕೆ ನಾವು ಬಿಡಲ್ಲ. ಹೌದಾ? ನನ್ನನ್ನು ತಡೆಯುವವರು ನೀವು ಯಾರು? ನಾವೆಲ್ಲ ಕೊರೋನಾ ವಾರಿಯರ್ಸ್. ಕೊರೋನಾ ವಾರಿಯರ್ಸ್. ವೇದಿಕೆಯಲ್ಲಿ ಮಂಗಳೂರು ಕಸ್ಟಮ್ಸ್ನ ಜಂಟಿ ಆಯುಕ್ತರಾದ ಜೋವನ್ನೆಸ್ ಜಾರ್ಜ್, ಸ್ಥಳೀಯ ಕಾರ್ಪೊರೇಟರ್ ವನಿತಾ ಪ್ರಸಾದ್, ಶಕ್ತಿ ಸಂಸ್ಥೆಯ ಅಧ್ಯಕ್ಷರಾದ ಡಾ ಕೆಸಿ ನಾಯಕ್, ಜಿಲ್ಲಾ ಕೋವಿಡ್ ಜಾಗೃತಿ ದಳದ ಅಧಿಕಾರಿ ಡಾ ಜಗದೀಶ್ ಕೆ, ಕಸ್ಟಮ್ಸ್ನ ಉಪ ಆಯುಕ್ತರಾದ ಪ್ರವೀಣ್ ಕಂಡಿ, ಕಸ್ಟಮ್ಸ್ನ ಸಹಾಯಕ ಆಯುಕ್ತರಾದ ರಮೇಶ್ ಚಂದ್ರ, ಕಸ್ಟಮ್ಸ್ ಪ್ರಧಾನ ಲೆಕ್ಕಾಧಿಕಾರಿ ಹಿರೇಸ್ವಾಮಿ, ದತ್ತನಗರ ನಾಗರಿಕ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಮತ್ತು ಕಾರ್ಯದರ್ಶಿ ಹರೀಶ್ ಗೌಡ, ಶಕ್ತಿ ಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ರೆಸಿಡೆನ್ಷಿಯಲ್ ಶಾಖೆಯ ಪ್ರಾಂಶುಪಾಲೆ ವಿದ್ಯಾ ಕಾಮತ್, ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆಯ ಸಂಯೋಜಕಿ ನೀಮಾ ಸಕ್ಸೇನಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನೀವು ಕೊರೋನಾ ಕೊರೋನಾ ಅಂತ ಮಾತಾಡ್ತಾ ಇದ್ರಿ ಅಲ್ವಾ, ಆವಾಗ ಮೂಗಲ್ಲಿ ನೇವೆ ಆಗಿ ಸೀನು ಬಂತು ಅಷ್ಟೇ. ಸದ್ಯ ಬಚ್ಚಬಾದೆ. ಆಮೇಲೆ ಇನ್ನೊಂದು ವಿಷಯ, ಯಾವಾಗ್ಲೂ ಬಿಸಿ ನೀರು ಕುಡಿತಾ ಇರ್ಬೇಕಂತೆ. ಹಾಗಾದ್ರೆ ಕೊರೋನಾ ವೈರಸ್ ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.